ಕೋವಿಡ್-19 ಹಿನ್ನೆಲೆಯಲ್ಲಿ ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನದ ಜಾತ್ರೋತ್ಸವದಂದು ದೇವಸ್ಥಾನದ ಒಳಗಡೆ ಹಾಗೂ ರಥಬೀದಿಗೆ ಅಂತರ್ಜಿಲ್ಲಾ ಮತ್ತು ಅಂತರ್ರಾಜ್ಯ ಭಕ್ತಾದಿಗಳಿಗೆ ಅವಕಾಶವಿಲ್ಲ. ಸ್ಥಳೀಯರು ಗುರುತಿನ ಚೀಟಿಯೊಂದಿಗೆ ಆಗಮಿಸಬೇಕು ಎಂದು ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಡಾ ರಾಜೇಂದ್ರ ಕೆವಿ ಹೇಳಿದ್ದಾರೆ. ಕಡಬದಲ್ಲಿ ತಾಲೂಕು ಕಚೇರಿಯಲ್ಲಿ ನಡೆದ ಸಾರ್ವಜನಿಕ ಅಹವಾಲು ಮತ್ತು ತಾಲೂಕು ಮಿನಿ ವಿಧಾನಸೌಧ ಕಟ್ಟಡ ಕಾಮಗಾರಿ ವೀಕ್ಷಿಸಿದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಇವರು, ಜಾತ್ರೋತ್ಸವದಂದು ಅಧಿಕ ಸಂಖ್ಯೆಯಲ್ಲಿ ಭಕ್ತಾದಿಗಳು ಸೇರುವ ಹಿನ್ನೆಲೆಯಲ್ಲಿ ಕೋವಿಡ್-19 ಮಾರ್ಗಸೂಚಿ ಪಾಲನೆ ಮಾಡುವುದು ಕಷ್ಟ ಸಾಧ್ಯ. ಹೀಗಾಗಿ ಅಂತರ್ಜಿಲ್ಲೆ ಹಾಗೂ ಅಂತರ್ರಾಜ್ಯ ಭಕ್ತರಿಗೆ ನಿಷೇಧವನ್ನು ನಿರ್ಬಂಧಿಸಲಾಗಿದೆ. ಭಕ್ತಾದಿಗಳು ಸಹಕರಿಸಬೇಕು ಎಂದು ಕೇಳಿಕೊಂಡಿದ್ದಾರೆ. ಸಂದರ್ಭದೊಳಗಡೆ ನಾವು ಮಾಡ್ತಾ ಇರೋ ಉದ್ದೇಶ ಏನು ಅಂದರೆ, ಹೆಚ್ಚಿನ ಪ್ರಮಾಣದಲ್ಲಿ ಹೊರಗಡೆಯಿಂದ ಜನ ಬರದೇ ಇರೋದಕ್ಕೆ ಒಂದು ಇದರೊಳಗಡೆ ಈಗ ನಾವು ಅಂತರ್ಜಿಲ್ಲಾ ಮತ್ತು ಅಂತರ್ರಾಜ್ಯ ಮಟ್ಟದ ಭಕ್ತಾದಿಗಳಿಗೆ ಇಲ್ಲಿಂದ ಒಂದು ಚಿಕ್ಕ ಒಂದು ಮೆಸೇಜನ್ನು ಕಳಿಸಿ ಅಲ್ಲಿಂದ ಈಗ ಸ್ಥಳೀಯರಿಗೆ ಮಾತ್ರ ಇದರೊಳಗಡೆ ಅವಕಾಶವನ್ನು ಕೊಟ್ಟು ಅಲ್ಲಿ ಯಾವುದೇ ರೀತಿಯಾದಂಥ ನಾವು ಸಂಪ್ರದಾಯವನ್ನು ನಿಲ್ಲಿಸೋವಂಥ ಪ್ರಶ್ನೆ ಬರಲ್ಲ. ಹಾಗಾಗಿ ಅವರಿಗೆ ಹೊರಗಿನಿಂದ ಜಿಲ್ಲೆಯಿಂದ ಭಾಳಷ್ಟು ಜನ ಭಕ್ತಾದಿಗಳು ಬಂದು ನಾವು ರಿಸ್ಟ್ರಿಕ್ಷನ್ ಆಗುವಂಥ ಪ್ರಶ್ನೆ ಬರದೇ ಇರಲಿ ಅನ್ನೋಂಥ ಉದ್ದೇಶಕ್ಕೋಸ್ಕರ ಆರ್ಡರ್ನ ಪಾಸ್ ಮಾಡಿದ್ವಿ. ಅವರಿಗೆ ಅಂತ ಇದರೊಳಗಡೆ ಅವರಿಗೆ ಅದಕ್ಕೋಸ್ಕರನೇ ರಾಜ್ಯ ಮಟ್ಟದ ಇದರೊಳಗಡೆನೂ ಭಾಳಷ್ಟು ವ್ಯಾಪಕವಾಗಿ ಇದರೊಳಗಡೆ ನಮ್ಮಲ್ಲಿ ಈವನ್ ಒಂದು 10% ಜನನೂ ಕೂಡ ಅದರೊಳಗಡೆ ಬರದೇ ಇದ್ದರೆ ಬಂದಾಗ ನಾವು ಅಂಥವ್ರಿಗೆ ಏನು ನಾವಲ್ಲಿ ಸ್ಥಳೀಯವಾಗಿ ಆಡಳಿತಾಧಿಕಾರಿಗಳಿಗೆ ಮುನ್ಸೂಚನೆ ಕೊಟ್ಟಿರೋದೇನು ಅಂದರೆ ಯಾವುದು ಬುಕ್ಕಿಂಗ್ಸ್ಗಳನ್ನು ತಗೋಬಾರ್ದು. ಈವನ್ ಎಲ್ಲ ಸ್ಥಳೀಯ ಮಟ್ಟದಲ್ಲಿರುವಂಥ ಲಾಡ್ಜಸ್ಗಳು ಎಲ್ಲರಿಗೂ ಇನ್ಫಾರ್ಮೇಷನ್ ಹೇಳಬೇಕು. ಯಾರು ಆ ಮೂಮೆಂಟಲ್ಲಿ ಬಂದು ಆನ್ ದ ಸ್ಪಾಟಲ್ಲಿ ಮಾಡದೇ ಇರೋ ಹಾಗೆ ಒಂದು ವ್ಯಾಪಕವಾದಂಥ ಪ್ರಚಾರವನ್ನು ಕೊಡಬೇಕು ಅಂತೇಳಿ ಕೇಳ್ತಾ ಇರೋದು. ಹಾಗೆ ನಾನು ಮೀಡಿಯಾದವರಿಂದನೂ ರಿಕ್ವೆಸ್ಟ್ ಮಾಡ್ಕೊಂಡೇನೆಂದ್ರೆ ವ್ಯಾಪಕವಾಗಿ ಹೇಳಿ ಆದಷ್ಟು ಇಲ್ಲಿ ಒತ್ತಡ ಕಡಿಮೆ ಮಾಡೋದಕ್ಕೆ ಒಂದು ಸಹಕಾರನ ನೀಡಬೇಕು ಅಂತ ಭಕ್ತಾದಿಗಳಲ್ಲಿ ಅಲ್ಲ, ಗ್ರಾಮಸ್ಥರು ಈಗ ಲೋಕಲಿ ಇರುವಂಥವ್ರಿಗೆ ನಾವು ಜಾಸ್ತಿ ರಿಸ್ಟ್ರಿಕ್ಷನನ್ನು ಹಾಕೋದಕ್ಕಾಗಲ್ಲ. ಬ್ರಹ್ಮರಥೋತ್ಸವದ ಟೈಮ್ ಒಳಗಡೆ ಬ್ರಹ್ಮರಥೋತ್ಸವ ಟೈಮಲ್ಲಿ ಕಂಪ್ಲೀಟ್ಲಿ ನೋ ಝೋನ್ ಮಾಡಿರ್ತೀವಿ. ಅಲ್ಲಿ ಯಾರಿಗೆ ಅವರಿಗೆ ಪೇಯ್ಡ್ ಏನು ಗುರುತಿನ ಚೀಟಿ ತೊಗೊಂಡು ಮುಂಚಿತವಾಗಿಯೇ ಆ ಬ್ರಹ್ಮರಥೋತ್ಸವಕ್ಕೆ ಬುಕ್ ಮಾಡ್ಕೊಂಡಿರೋಂಥವ್ರಿಗೆ ಮಾತ್ರ ಅಲೋ ಮಾಡಬೇಕು ಅಂತ ನಾನು ಮತ್ತು SP ಅವರು ಡಿಸ್ಕಷನ್ ಮಾಡಿದ್ವಿ. ಅದೇ ಸಮಸ್ಯೆಯವರು ನಮಗೆ ಕಾಲ್ ಮಾಡೋದು ಏನಂತ ಹೇಳಿದ್ರೆ, ಈಗ ನಾವು ಊರಿನವರು ಬರುವುದಾಗ ನಾವು ಯಾವ ರೀತಿ ಎಂಟ್ರಿ ಕೊಡಬೇಕು ಅಂತ ಹೇಳಿ ಅಲ್ಲ, ಅದನ್ನು ಅವರು ಸಂಬಂಧಪಟ್ಟಾಗೆ ಸ್ಥಳೀಯರು ಅನ್ನೋದಕ್ಕೆ ಒಂದು ID ಕಾರ್ಡ್ಗಳನ್ನು ತೊಗೊಂಡು ಬಂದರೆ ಸಾಕಾಗಿರುತ್ತೆ. ಮತ್ತು ಆದಷ್ಟು ನಮ್ಮ ಉದ್ದೇಶ ಏನು ಅಂದರೆ ಇದರೊಳಗಡೆ ಮೇ ಬಿ ವರ್ಡಿಂಗ್ಸ್ಗಳನ್ನು ಕೆಲವೊಂದು ನಾವು ಅಂತರ್ಜಿಲ್ಲಾ ಮತ್ತು ಅಂತರ್ರಾಜ್ಯ ಅಂತೇಳಿ ಅಂದಾಗ ಐಡೆಂಟಿಫೈ ಮಾಡಿದ್ದು ಮೇ ಬಿ ಆಫ್ ದ ರೆಕಾರ್ಡ್ ನಾನು ನಿಮಗೆ ಆಮೇಲೆ ಇದರೊಳಗಡೆ ಕಮ್ಯುನಿಕೇಟ್ ಮಾಡೋದೇನು ಅಂದರೆ, ಸ್ಥಳೀಯವಾಗಿ ಇರುವಂಥವ್ರಿಗೆ ಯಾವುದೇ ರೀತಿ ತೊಂದರೆಗಳಾಗದೆ ಈವನ್ ಅಂತರ್ ಜಿಲ್ಲೆಯವರು ಕೂಡ ಕೆಲವೊಂದು ಸಲ ಬಂದಾಗ ನಮಗೆ ಅದನ್ನು ಚೆಕ್ ಮಾಡಿ ಬಿಡೋದು ನಮಗೆ ಕಷ್ಟ ಆಗುತ್ತೆ. ಆದರೆ ಇದು ಏನು ಅಂದರೆ ಯಾವುದೋ ಒಂದು ಹಂತದಲ್ಲಿ ಷಷ್ಠಿ ಟೈಮಲ್ಲಿ ಅಂತರ್ಜಿಲ್ಲೆ ಅಂತರ್ರಾಜ್ಯದವರು ಪ್ಲ್ಯಾನ್ ಮಾಡಿ ಬರದೇ ಇರಲಿ ಅನ್ನೋಂಥ ಒಂದು ಮೆಸೇಜನ್ನು ಕಳಿಸೋದಕ್ಕೆ ಈ ಆರ್ಡರ್ನ ಮಾಡಿದ್ವಿ. ಯಾರಾದರೂ ಬಂದರೆ ನಮಗೆ ನಿಲ್ಲಿಸೋದಕ್ಕೂ ಕೂಡ ನಮ್ಮಲ್ಲಿ ಬೇರೆ ರೀತಿಯಾದಂಥ ವ್ಯವಸ್ಥೆಗಳಿರಲ್ಲ. ಆದರೂ ಕೂಡ ಕ್ರೌಡನ್ನು ಕಡಿಮೆ ಮಾಡೋದಕ್ಕೆ ಈವನ್ 10% ಜನ ಬರದೇ ಇದ್ದರೂ ಕೂಡ ನಮಗೆ ಅಲ್ಲಿ ಕೋವಿಡ್ ಗೈಡ್ಲೈನ್ಸನ್ನು ನಾವು ಮ್ಯಾನೇಜ್ ಮಾಡೋದಕ್ಕೆ ನಮಗೆ ಸಹಾಯ ಆಗುತ್ತೆ ಅನ್ನೋಂಥ ಉದ್ದೇಶದಿಂದ ಈ ಆರ್ಡರ್ನ ಪಾಸ್ ಮಾಡಿದ್ದೀವಿ ಇದರೊಳಗಡೆ. ಹಾಗಾಗಿ ಸ್ಥಳೀಯರಿಗೆ ಬೇರೆ ರೀತಿಯಾದಂಥ ದೊಡ್ಡ ಸಮಸ್ಯೆಗಳು ಏನೂ ಆಗಲ್ಲ. ಆದರೆ ಬ್ರಹ್ಮರಥೋತ್ಸವ ಕೆಲವೊಂದು ಟೈಮಲ್ಲಿ ಆದಷ್ಟು ಆ ಒಂದು ಕ್ರೌಡನ್ನು ಅವಾಯ್ಡ್ ಮಾಡಿ ಬರಬೇಕು ಅಂತ ನಾನು ಭಕ್ತಾದಿಗಳಲ್ಲಿ ಜಿಲ್ಲಾಡಳಿತದ ಮುಖಾಂತರ ನಾನು ಕೇಳ್ಕೊತೀನಿ.